ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇಲ್ಲೊಂದು ದೇವಿಯ ದೇವಾಲಯವಿದೆ. ಆ ದೇವಾಲಯವನ್ನು ವರ್ಷದಲ್ಲಿ ಒಂದು ಬಾರಿ ಮಾತ್ರ ತೆರೆಯಲಾಗುತ್ತದೆ. ವಿಶೇಷ ಏನೆಂದರೆ ವರ್ಷಕ್ಕೆ ಮುಂಚೆ ಬಾಗಿಲು ಮುಚ್ಚುವ ಸಂದರ್ಭದಲ್ಲಿ ಗರ್ಭಗುಡಿಯಲ್ಲಿ ಉರಿಸಿಟ್ಟ ದೀಪ ಬಾಗಿಲು ತೆರೆಯುವ ಸಂದರ್ಭದಲ್ಲಿ ಉರಿಯುತ್ತಲೇ ಇರುತ್ತದೆ. ದೇವಿಗೆ ಹಾಕಿರುವ ಹೂವುಗಳು ಬಾಡಿರುವುದಿಲ್ಲ. ನಿಷ್ಠಾವಂತೆ ಸೊಸೆ ಈ ಕ್ಷೇತ್ರದಲ್ಲಿ ಬಂದು ಕಲ್ಲಾಗಿದ್ದು ಯಾಕೆ? ಕದಿಯಲು ಬಂದಿದ್ದ ಕಳ್ಳರ ಸ್ಥಿತಿ ಏನಾಗಿತ್ತು ಗೊತ್ತಾ? ಎಲ್ಲವನ್ನು ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ದಂತಕಥೆಯ ಪ್ರಕಾರ ಅಸುರರನ್ನು ಸಂಹಾರ ಮಾಡಿ ವಾಯು ವಿಹಾರಕ್ಕೆಂದು ಬಂದ ಸಪ್ತ ಮಾತೃಕೆಯರು ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆಂಬ ಐತಿಹ್ಯವಿದೆ. ಅಸುರ ಸಂಹಾರಿಣಿಯಾದ ಈ ತಾಯಿ ಭಕ್ತರ ಕೋರಿಕೆಗೆ ಒಲಿದು ಬೇಡಿದ ವರ ಕೊಡುವ ಈ ತಾಯಿ ಅನ್ಯಾಯ ಮಾಡಿದವರಿಗೆ ಶಿಕ್ಷೆಯನ್ನು ಸಹ ನೀಡುತ್ತಾಳೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಇವೆ. ಈ ದೇವಾಲಯದ ಬಾಗಿಲನ್ನು ವರ್ಷದಲ್ಲಿ ಒಂದು ಬಾರಿ ಬಲಿಪಾಡ್ಯಮಿಯ ಮಾರನೆಯ ದಿನ ನೆರೆದಿರುವ ಭಕ್ತರ ಸಮ್ಮುಖದಲ್ಲಿ ತೆರೆಯಲಾಗುತ್ತದೆ. 12 ದಿನಗಳ ಕಾಲ ಭಕ್ತರ ದರ್ಶನಕ್ಕಾಗಿ ತೆರೆದಿಡಲಾಗುತ್ತದೆ. ಹೀಗೆ ವರ್ಷಕ್ಕೊಮ್ಮೆ ಬಾಗಿಲು ತೆಗೆಯುವಾಗ ಬಾಗಿಲು ಮುಚ್ಚುವ ಸಂದರ್ಭ ಹಚ್ಚಿಟ್ಟಿರುವ ದೀಪ ವರ್ಷ ಕಳೆದರೂ ಸಹ ಉರಿಯುತ್ತಲೇ ಇರುತ್ತದೆ. ದೇವಿಯ ಎದುರಲ್ಲಿ ಇಟ್ಟಿರುವ ನೈವೇದ್ಯಗಳು ಹಾಳಾಗದೆ ಇಟ್ಟ ಹಾಗೆಯೇ ಇರುತ್ತದೆ. ದೇವಿಗೆ ಹಾಕಿದ್ದ ಹೂವುಗಳು ವರ್ಷ ಕಳೆದರೂ ಸಹ ಬಾಡಿರುವುದಿಲ್ಲ. ದಂತಕಥೆಯ ಪ್ರಕಾರ ಒಬ್ಬಳು ಸೊಸೆ ದೇವಾಲಯಕ್ಕೆ ಬಂದು ಈ ತಾಯಿಯ ಧ್ಯಾನದಲ್ಲಿರುವ ಸಂದರ್ಭ ಹಿಂಬಾಲಿಸಿಕೊಂಡ ಆಕೆಯ ಅತ್ತೆ ಕೋಪದಿಂದ ಎದುರಿಗೆ ಇಟ್ಟಿರುವ ಚಂದನದ ಬಟ್ಟಲಿನಿಂದ ಸೊಸೆಯ ತಲೆಗೆ ಹೊಡೆಯುತ್ತಾಳಂತೆ. ಸೊಸೆ ನೋವಿನಿಂದ ದೇವಿಯ ಹೆಸರು ಕೂಗಿದಾಗ ಆ ಸೊಸೆಯನ್ನು ತನ್ನ ಕ್ಷೇತ್ರದಲ್ಲೇ ಸದಾ ನೆಲೆಸುವಂತೆ ಹೇಳಿ ಅರಸಿ ಆಕೆಯನ್ನು ಕಲ್ಲಾಗಿಸಿದ್ದಾಳಂತೆ. ಅದೇ ರೀತಿ ಇನ್ನೊಂದು ದಂತಕಥೆಯ ಪ್ರಕಾರ ಗುಡಿಯಲ್ಲಿರುವ ಕಲ್ಲುಗಳು ದೇವಿಯ ಆಭರಣಗಳನ್ನು ಕದಿಯಲು ಬಂದಿದ್ದ ಕಳ್ಳರನ್ನು ದೇವಿಯು ಕಲ್ಲಾಗಿಸಿದ್ದಾಳೆಂದು ಭಕ್ತರು ನಂಬುತ್ತಾರೆ. ಅಷ್ಟಕ್ಕೂ ಪವಾಡಗಳಿಗೆ ಹೆಸರಾಗಿರುವ ಈ ದೇವಾಲಯದಲ್ಲಿ ನೆಲೆಸಿರುವ ದೇವತೆಗಳು ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಸಪ್ತ ಮಾತೃಕೆಯರಲ್ಲಿ ವೈಷ್ಣವಿ ದೇವಿ, ವಾರಾಹಿ ದೇವಿ ಹಾಗೂ ಇಂದ್ರಾಣಿ ದೇವಿ ದೇಗುಲದ ಉತ್ತದಲ್ಲಿ ನೆಲೆಸಿದರೆ, ಬ್ರಾಹ್ಮಿ ದೇವಿ, ಕೌಮಾರಿ ಹಾಗೂ ಮಹೇಶ್ವರಿ ದೇವಿ ಕೆರೆಯಲ್ಲಿ ನೆಲೆಸುತ್ತಾರೆ. ಆದಿಶಕ್ತಿ ಸ್ವರೂಪಿಣಿ ದುರ್ಗಾದೇವಿಯು ಹಾಸನಾಂಬೆ ದೇವಿಯಾಗಿ ಈ ಕ್ಷೇತ್ರದ ಅಧಿದೇವತೆಯಾಗಿ ನೆಲೆ ನಿಲ್ಲುತ್ತಾಳೆ. ಅಷ್ಟಕ್ಕೂ ಈ ಕ್ಷೇತ್ರ ಇರುವುದಾದರೂ ಎಲ್ಲಿ ಎನ್ನುವ ಪ್ರಶ್ನೆಗೆ ಉತ್ತರ ಕರ್ನಾಟಕದ ಹಾಸನ ನಗರದಲ್ಲಿರುವ ಹಾಸನಾಂಬ ದೇವಾಲಯ. ಈ ಕ್ಷೇತ್ರದ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.